ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಅವರ ಪರವಾಗಿ ಬ್ರಹ್ಮಾವರದಲ್ಲಿ ಕೆಪಿಸಿಸಿ ವಕ್ತಾರ ಸುಧೀರ್ ಕುಮಾರ್ ಮರೋಳಿ ಬ್ರಹ್ಮಾವರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಕಮ್ಯುನಿಸ್ಟ್ ಪಕ್ಷ ಸೇರಿದಂತೆ ನಾನಾ ವಿರೋಧ ಪಕ್ಷಗಳು ವಿರೋಧಿಸಿದ ಚುನಾವಣಾ ಬಾಂಡ್ 80% ಭಾರತೀಯ ಜನತಾ ಪಕ್ಷ ಹೊಂದಿದೆ. ವಿರೋಧ ಪಕ್ಷಗಳು ಮಾಡಿರದ ಅನೇಕ ಹಗರಣಗಳನ್ನು ಬಿಜೆಪಿ ಮಾಡಿ ಮುಚ್ಚಿಹಾಕಲು ಸಿಬಿಐ ರೈಡ್ ಮುಂತಾದ ಅಸ್ತ್ರ ಬಳಸುತ್ತಿದೆ. ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಬಿಜೆಪಿಯಲ್ಲಿ ಯಡಿಯೂರಪ್ಪ ಬಣದ ವಿರುದ್ಧ ಶಕ್ತಿ ಕೇಂದ್ರವಾಗುತ್ತಿರುವಂತೆ ಕಾಣುತ್ತಿದೆ. ಬಿಜೆಪಿಯ ಒಂದು ಗುಂಪಿನ ಸಂಚು ಬಲಿಪಶು. ಇಲ್ಲಿ ಸಂಸದರಾಗುವುದಕ್ಕೆ ಪ್ರಮೋದ್ ಮಧ್ವರಾಜ್, ಸಿಟಿ ರವಿ ಸೇರಿದಂತೆ ಅನೇಕರು ಇರುವಾಗ ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನು ತಂದಿರುವುದು ಬಿಜೆಪಿಯ ನಿಜ ರೂಪ ಈ ಬಾರಿ ಚುನಾವಣೆ ಫಲಿತಾಂಶದಲ್ಲಿ ಕಂಡುಬರಲಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆಗೆ ಬರ ಪರಿಸ್ಥಿತಿ, ಕಾಡು ಪ್ರಾಣಿಗಳ ಹಾವಳಿ ಸಂದರ್ಭದಲ್ಲಿ ಬಾರದ ಕೋಟ ಪೂಜಾರಿ ಚುನಾವಣೆ ಬಂದಾಗ ಯಾಕೆ ಬರ್ತೀರಾ? ಎಂಎಲ್ಸಿ ಅಂದರೆ ಕುಂದಾಪುರ ಕೋಟಕ್ಕೆ ಮಾತ್ರ ಸೀಮಿತನಾ ಎಂದು ಲೇವಡಿ ಮಾಡಿದರು. ವಿಶೇಷವಾಗಿ ನೀವೆಲ್ಲರೂ ಪಾರ್ಲಿಮೆಂಟ್ನಲ್ಲಿ ಹೇಳ್ತಾರೆ, ಕಮ್ಯುನಿಸ್ಟ್ ಪಾರ್ಟಿ ಅಂತೂ ಬರೀ ಗಂಭೀರವಾಗಿ ವಿರೋಧವನ್ನು ಮಾಡಿ ಚುನಾವಣಾ ಬಾಂಡಿನ ಮೂಲಕ ನಾನು ಹಣವನ್ನು ಸಂಗ್ರಹ ಮಾಡೋದಿಲ್ಲ ಅಂತ ನಿಲುವನ್ನು ಪ್ರಕಟ ಮಾಡಿದ್ದಲ್ಲದೆ, ಕಾಯ್ದೆ ಜಾರಿಯಾದ ಕೂಡಲೇ ಪ್ರಜಾಪ್ರಭುತ್ವವನ್ನು ಉಳಿಸುವ ವೇದಿಕೆಯ ಅಡಿ ಸುಪ್ರೀಂ ಕೋರ್ಟ್ಗೆ ಪ್ರಕರಣ ದಾಖಲಾಗ್ತದೆ. ಸುಪ್ರೀಂ ಕೋರ್ಟ್ ಸಂಪೂರ್ಣವಾದ ವಿಚಾರಣೆಯನ್ನು ಮಾಡಿ ಸಂವಿಧಾನದ ಅನುಚ್ಛೇದ 19(1)(a) ವಿರುದ್ಧವಾಗಿರುವ ಈ ಕಾಯ್ದೆಯನ್ನ ಅಸಂವಿಧಾನಿಕ ಅಂತ ಹೇಳಿ ಇಡೀ ಕಾಯ್ದೆಯನ್ನ